ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 17ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಪುರಾತನ ಬಾವಿಯೊಂದು ಈಗ ಕಸದ ತೊಟ್ಟಿಯಾಗಿ ದುರ್ನಾತ ಬೀರುತ್ತಿದ್ದು ಅವಸಾನದ ಅಂಚಿಗೆ ತಲುಪಿದ್ದರೂ ಕೂಡ ಈ ಬಾವಿಯ ನೀರನ್ನು ಸಮೀಪದ ಹೋಟೆಲ್, ಬೇಕರಿ, ಜ್ಯೂಸ್ ಅಂಗಡಿ ಹಾಗೂ ಪಾನಿಪುರಿ ಸ್ಟಾಲ್ಗಳಿಗೆ ವರ್ಷಗಳಿಂದ ಉಪಯೋಗಿಸುತ್ತಿರುವ ಸ್ಫೋಟಕ ಮಾಹಿತಿಯೊಂದು ಬಹಿರಂಗಗೊಂಡಿದೆ. ಹೌದು, ವರ್ಷಗಳ ಹಿಂದೆ ಪರಿಸರದ ನಾಗರಿಕರ ನೀರಿನ ದಾಹ ತೀರಿಸುತ್ತಿದ್ದ ಬಾವಿಯನ್ನು ಈಗ ಕಸ ಎಸೆಯಲು ಬಳಸುತ್ತಿರುವುದರಿಂದ ಬಾವಿಯ ನೀರು ಪೂರ್ಣವಾಗಿ ದುರ್ನಾತ ಬೀರುತ್ತಿದ್ದರೂ ಇದೇ ಬಾವಿಯಿಂದ ವ್ಯಾಪಾರ ಕೇಂದ್ರಗಳಿಗೆ ನೀರನ್ನು ಬಳಸುತ್ತಿರುವುದನ್ನು ಕಂಡು ಕಾಣದ ರೀತಿಯಲ್ಲಿ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವ ಪಂಚಾಯತ್ ಅಧಿಕೃತರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಬಾವಿ ಸುಮಾರು 100 ವರ್ಷಕ್ಕೂ ಮಿಕ್ಕ ಹಳೆಯದೆನ್ನಲಾಗಿದ್ದು, ಈ ಬಾವಿಯ ಮೇಲ್ಭಾಗಕ್ಕೆ ಕವಚವನ್ನು ಅಳವಡಿಸದೇ ಇರುವುದರಿಂದ ವಾಹನದಲ್ಲಿ ತಂದು ತ್ಯಾಜ್ಯಗಳನ್ನು ಈ ಬಾವಿಗೆ ಎಸೆಯುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಇಲ್ಲಿಯ ನೀರನ್ನು ಕೆಲವೇ ವರ್ಷಗಳ ಹಿಂದೆ ಮನೆ ಮಂದಿ ಕುಡಿಯಲು ಬಳಸಲಾಗುತ್ತಿದ್ದರೂ ಬಳಿಕ ತ್ಯಾಜ್ಯಗಳು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಗೃಹ ಬಳಕೆಗೆ ಉಪೇಕ್ಷಿಸಿದರು ವ್ಯಾಪಾರಿಗಳು ನಿರಂತರ ಇದೇ ನೀರನ್ನು ಬಳಸುತ್ತಿದ್ದಾರೆ ಎನ್ನಲಾಗಿದೆ. ಬಾವಿಯ ನಿರ್ವಹಣೆ ಇಲ್ಲದ ಕಾರಣ ಬಾವಿಯ ಒಳಗೆ ಸುತ್ತಲೂ ಗಿಡಗಂಟಿಗಳು ಬೆಳೆದು ವಿಷ ಜಂತುಗಳು ವಾಸ ಮಾಡುವಂತಾಗಿದೆ. ಬಾವಿಯಲ್ಲಿ ಪ್ರತಿದಿನ ತ್ಯಾಜ್ಯ ಎಸೆಯುವುದರಿಂದ ಈ ಭಾಗದಿಂದ ಬರುವವರಿಗೆ ದುರ್ವಾಸನೆ ಬರುತ್ತಿದೆ. ಜೊತೆಯಾಗಿ ಸುತ್ತಲಿನ ಮನೆಗಳ ಜನರಿಗೂ ದುರ್ವಾಸನೆ ಅಸಹನೀಯವಾಗಿದೆ. ಈ ನಿಟ್ಟಿನಲ್ಲಿ ತ್ಯಾಜ್ಯ ನೀರನ್ನು ಬಳಸುವ ವ್ಯಾಪಾರಿಗಳ ವಿರುದ್ಧ ಸಂಬಂಧಪಟ್ಟವರು ಕಠಿಣ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಾವಿಯ ಸುತ್ತಲಿನ ಗೋಡೆಯು ಹಾಳಾಗುತ್ತಿದ್ದು, ಬಾವಿಯ ಗೋಡೆ ಎತ್ತರಿಸದ ಕಾರಣ ಅಪಾಯದ ಸ್ಥಳವಾಗಿದೆ. ಜನರು ಸಹ ತ್ಯಾಜ್ಯ ಎಸೆಯುವುದನ್ನು ನಿಲ್ಲಿಸಬೇಕು. ಈಗಲೂ ಬಾವಿ ಉತ್ತಮವಾದ ಅಂತರ್ಜಲ ಹೊಂದಿದ್ದು, ಬಾವಿಯಲ್ಲಿ ತ್ಯಾಜ್ಯ ಎಸೆಯದಂತೆ ಸುತ್ತಲೂ ಎತ್ತರವಾದ ಗೋಡೆ ನಿರ್ಮಿಸಿ ಬಾವಿಗೆ ಕಬ್ಬಿಣದ ಜಾಲರಿಯಿಂದ ರಕ್ಷಣೆ ಒದಗಿಸಿ ಮರುಜೀವ ನೀಡಿದರೆ ಪುರಾತನ ಬಾವಿಯನ್ನು ರಕ್ಷಿಸಿ ಉಳಿಸಿದಂತಾಗಬಹುದಾಗಿಯೂ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.